ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಿಮವಾಗಿ ಒಟ್ಟು 58 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಪೈಕಿ 6 ನಾಮಪತ್ರಗಳು ತಿರಸ್ಕೃತಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಶಶಿಕಾಂತ್ ಸೆತ್ತಿಲ್ ಹೇಳಿದರು. ಈ ಕುರಿತು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಟ್ಟು 8 ವಿಧಾನಸಭಾ ಕ್ಷೇತ್ರದಿಂದ ಸಲ್ಲಿಕೆಯಾಗಿದ್ದ 102 ನಾಮಪತ್ರಗಳು ಸಲ್ಲಿಕೆಯಾಗಿದೆ. ಇದೀಗ ಚುನಾವಣಾ ಕಣದಲ್ಲಿ 66 ಅಭ್ಯರ್ಥಿಗಳಿದ್ದಾರೆ. ಈ ಪೈಕಿ 6 ನಾಮಪತ್ರ ತಿರಸ್ಕೃತಗೊಂಡಿದೆ. 8 ಅಭ್ಯರ್ಥಿಗಳಿಂದ ನಾಮಪತ್ರ ವಾಪಸ್ ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ ಕಣದಲ್ಲಿರುವ 58 ಅಭ್ಯರ್ಥಿಗಳು ಅಂತ ಹೇಳಿದ್ರು. ಟೋಟಲ್ ನಾಮಿನೇಷನ್ ರಿಸೀವ್ ಆಗಿದ್ದು 102 ನಾಮಿನೇಷನ್ಸ್. ಇದರಲ್ಲಿ 92 ನಾಮಿನೇಷನ್ಸ್ ಹ್ಯಾವ್ ಬೀನ್ ಅಕ್ಸೆಪ್ಟೆಡ್. ಅಂದರೆ ಇದು ಕ್ಯಾಂಡಿಡೇಟ್ ಅಲ್ಲ, ನಾಮಿನೇಷನ್. ಒಬ್ಬೊಬ್ಬರೇ 3 ನಾಮಿನೇಷನ್ ಕೊಡೋ ವ್ಯವಸ್ಥೆ ಕೂಡ ಇರುತ್ತೆ. ಸೊ 10 ಪೇಪರ್ ರಿಜೆಕ್ಟ್ ಆಗಿದೆ. ಕ್ಯಾಂಡಿಡೇಟ್ ಬಂದಾಗ 66 ಕ್ಯಾಂಡಿಡೇಟ್ ನಮ್ಮಲ್ಲಿ ನಾಮಿನೇಷನ್ ಕೊಟ್ಟರು. ಅದರಲ್ಲಿ 6 ಜನ ರಿಜೆಕ್ಟ್ ಆಗಿದ್ದಾರೆ. ಇನ್ನು ನೀತಿ ಸಂಹಿತೆ ಉಲ್ಲಂಘನೆಯಲ್ಲಿ 142 ದೂರು ದಾಖಲಾಗಿದೆ. ಇದರಲ್ಲಿ 18 ಎಫ್ಐಆರ್ ದಾಖಲು ಮಾಡಲಾಗಿದ್ದು 140 ಈಗಾಗಲೇ ಬಗೆಹರಿಸಲಾಗಿದೆ ಅಂತ ತಿಳಿಸಿದ್ರು. ಇನ್ನು ದಾಖಲು ಇಲ್ಲದ 11.84 ಲಕ್ಷ ನಗದು ವಶಕ್ಕೆ ಪಡೆದಿದ್ದು 5 ವಾಹನ, 23 ಲೀಟರ್ ಮದ್ಯ, 6.85 ಮಾದಕ ದ್ರವ್ಯಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.